ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಅಪರಾಧಿಗಳು ಯಾರು ಅಂತ ಗೊತ್ತಿದ್ರೆ ಅವರಿಗೆ ಗುಂಡು ಹಾಕಿ ನನ್ನ ಬಳಿಗೆ ಬನ್ನಿ ಎಂದು ರಾಮಸೇನಾ ಮುಖಂಡ ಪ್ರಸಾದ್ ಅತ್ತಾವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಸೌಜನ್ಯ ಪ್ರಕರಣದ ತನಿಖೆ ವಿಫಲವಾಗಿದೆ. ಸಂತೋಷ್ ಅನ್ನುವ ವ್ಯಕ್ತಿ 11 ವರ್ಷ ಜೈಲು ಸೇರಿದ್ದು ಅವನ ಜೀವನ ನಾಶವಾಗಿದೆ. ಇವತ್ತು ಹೋರಾಟ ಪ್ರತಿಭಟನೆ ಎಂದು ಕುಳಿತುಕೊಳ್ಳುವ ಸಮಯವಲ್ಲ. ಒಂದು ಕಡೆ ದೇವಸ್ಥಾನದ ಹೆಸರು ಕೂಡ ಹಾಳಾಗುತ್ತಿದೆ, ಇನ್ನೊಂದು ಕಡೆಯಿಂದ ಹೋರಾಟ ಸಂಘಟನೆಗಳಿಂದ ನಡೆಯುತ್ತಿದೆ. ನಮಗೆ ವೀರೇಂದ್ರ ಹೆಗಡೆ ಅವರ ಮಾತು ಬೇಕಿತ್ತು. ಅವರು ಸೌಜನ್ಯನ ಪರವಾಗಿ ನಿಂತು ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ. ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಹೀಗೆ ಆಗುತ್ತಿದ್ದರೆ ನಾವು ಏನು ಮಾಡುತ್ತಿದ್ದೆವು? ಸೌಜನ್ಯನ ಅತ್ಯಾಚಾರ ಕೊಲೆ ಮಾಡಿದವರು ಅವರಿಗೆ ಗೊತ್ತಿದ್ರೆ ಅಂತಹ ವ್ಯಕ್ತಿಗಳಿದ್ದರೆ ಅವರಿಗೆ ಗುಂಡು ಹಾಕಿ ನನ್ನ ಬಳಿಗೆ ಬನ್ನಿ. ರಾಮಸೇನೆ ನಿಮ್ಮನ್ನ ಬೆಂಬಲಿಸುತ್ತದೆ. ಮಹೇಶ್ ಶೆಟ್ಟಿ ತಿಮರೋಡಿ ಹೋರಾಟ ಸರಿಯಾಗಿದೆ, ಅವರ ಜೊತೆಗೆ ನಾವಿದ್ದೇವೆ ಎಂದು ರಾಮಸೇನೆಯ ಸ್ಥಾಪಕ ಅಧ್ಯಕ್ಷರಾಗಿರುವ ಪ್ರಸಾದ್ ಅತ್ತಾವರ್ ಹೇಳಿದ್ದಾರೆ. ಪ್ರಕರಣದ ಈ ಒಂದು ತನಿಖೆ ವಿಫಲವಾಗಿದೆ. ಪ್ರಪ್ರಥಮವಾಗಿ ಪಾಪ ಆ ಸಂತೋಷ್ ಹೇಳುವಂಥ ವ್ಯಕ್ತಿ 11 ವರ್ಷ ಜೈಲನ್ನು ಸೇರಿದ್ದಾನೆ. ಅವನ ಜೀವನ ನಾಶ ಆಗಿ ಹೋಗಿದೆ. ಇವತ್ತು ನಾವು ಹೋರಾಟ ಪ್ರತಿಭಟನೆ ಅಂತ ಹೇಳಿಕೊಂಡು ಕೂತ್ಕೊಳ್ಳುವಂಥ ಸಮಯ ಅಲ್ಲ. ಯಾಕಂತೇಳಿದರೆ ಒಂದು ಕಡೆಯಿಂದ ದೇವಸ್ಥಾನದ ಹೆಸರು ಹಾಳಾಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಸಂಘಟನೆಯ ಮುಖಾಂತರ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಹೇಳೋದೇನಂತ ಹೇಳಿದರೆ, ಇವತ್ತು ಕಾನೂನಿನ ಮೇಲೆ ಎಲ್ರಿಗೂ ಗೌರವ ಇದೆ. ನಾವಂತೂ ಖಂಡಿತ ಗೌರವಿಸ್ತೀವಿ. ನಮ್ಮ ದೇಶದ ಕಾನೂನನ್ನು ಖಂಡಿತ ಗೌರವಿಸ್ತಾ ಇದ್ದೀವಿ, ಎಲ್ಲರೂ ಗೌರವಿಸ್ತಾ ಇದ್ದಾರೆ. ಇವತ್ತು ನಮಗೆ ಬೇಕಿದ್ದದ್ದು ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಒಂದು ಮಾತು ಬೇಕಿತ್ತು. ಅವರು ಇವತ್ತು ಸೌಜನ್ಯನ ಪರವಾಗಿ ನಿಂತಿದ್ದಾರೆ. ನಾವು ನಿಮ್ಮ ಜೊತೆ ಹೋರಾಟ ಮಾಡ್ತೇವೆ, ಸೌಜನ್ಯನಿಗೆ ಒಂದು ನ್ಯಾಯ ದೊರಕಿಸ್ತೀವಿ ಅಂತ ಹೇಳಿ. ನಾನು ಎಲ್ಲ ಹಿಂದೂಗಳಿಗೆ, ಯಾಕಂತೇಳಿದರೆ ನಮ್ಮ ಮನೆಯ ಹೆಣ್ಮಗಳಾಗ್ತಿದ್ರೆ ನಾವು ಏನು ಮಾಡ್ತಿದ್ವಿ? ಹಾಗಿರಬೇಕಿದ್ರೆ ನಾವು ಇದನ್ನು ಸಾಮಾನ್ಯ ವಿಚಾರವಾಗಿ ತೆಗೆದುಕೊಳ್ಳುವುದಲ್ಲ. ಅಲ್ಲಿಯ ಅವ್ರಿಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳೋದು, ಅಂಥ ವ್ಯಕ್ತಿಗಳಿದ್ದರೆ ನಾನು ಹೇಳೋದು ಗುಂಡ ಹಾಕಿ ನನ್ನ ಹತ್ರ ಬನ್ನಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾರು ಗೊತ್ತಿದೆ ಅಂತ ಅವರಿಗೆ ವಿಚಾರ ಗೊತ್ತಿದೆ ಅಂಥವರಿಗೆ ಗುಂಡು ಹಾಕಿ ನಮ್ಮ ದೇಶದಲ್ಲಿ ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಬಾರ್ದು. ನಮ್ಮ ದೇಶದಲ್ಲಿ ಅಂಥ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಏನಾದರೂ ಆಗುತ್ತೆ ಅಂತ ಇದ್ದರೆ ದಯವಿಟ್ಟು ಇಡೀ ಸಮಾಜ ಅದನ್ನು ವಿರೋಧ ಮಾಡಬೇಕು. ಇವತ್ತು ಕಾನೂನು ರೀತಿಯಲ್ಲಿ ಅವರು ಕೈಯಿಂದ ತಪ್ಪಿಸುವುದಾದರೂ ವ್ಯಕ್ತಿಗಳು ಯಾರಂತ ಗೊತ್ತಿದ್ರೆ ಅಲ್ಲಿಯ ಜನ ಏನಿದ್ದಾರೆ ಗುಂಡಾಕ್ಲಿ, ನಮ್ಮ ರಾಮಸೇನೆ ಖಂಡಿತ ಖಡಾಖಂಡಿತವಾಗಿ ಹೇಳ್ತೇವೆ, ನಾವು ಅವ್ರ ಜೊತೆಗೆ ನಿಲ್ತೇವೆ. ಇದರಲ್ಲಿ ಏನೋ ನಾವು ಹೋರಾಟ ಮಾಡಿಕೊಂಡು ನಮ್ಮ ಸಂಘಟನೆ ಇದೆ ಅಂತ ತೋರಿಸ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಆವತ್ತೂ ಹೇಳಿದ್ದೇನೆ, ಯಾರು ಇದ್ದಾರೆ ಅವ್ರಿಗೆ ಗುಂಡಾಕಿ ನನ್ನ ಹತ್ರ ಬನ್ನಿ ಅಂತ. ಇವತ್ತು ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಒಂದು ಹೆಣ್ಣು ಮಗಳ ಪ್ರಾಣ ಹೋಗಿದೆ ಅಲ್ಲಿ. ನಮ್ಮ ಮನೆಯ ಹೆಣ್ಣು ಮಕ್ಕಳಾದರೆ ನಾವು ಬಿಡ್ತೇವಾ? ಹಾಗಿರಬೇಕಿದ್ರೆ ಇದನ್ನೇ ಯಾವ ಪೊಲೀಸ್ ಇಲಾಖೆ ಇರ್ಬೋದು, ಯಾರು ರಾಜಕೀಯ ನಾಯಕರು ಇರ್ಬೋದು, ಇದರಲ್ಲಿ ಯಾರಿಗೂ ಸಾಥ್ ಕೊಡೋದು ಬೇಡ. ನೇರವಾಗಿ ಆ ಹೆಣ್ಣು ಮಗಳಿಗೆ ಏನು ಹೇಳ್ತಾರೆ, ಹೆಣ್ಣು ಮಗಳಿಗೆ ಆ ಆತ್ಮಕ್ಕೆ ಒಂದು ಶಾಂತಿ ಸಿಗುವಂಥ ಕೆಲಸ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.